ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್ ಅಂಡ್ SCDCC ಬ್ಯಾಂಕ್ ಲಿಮಿಟೆಡ್, ಮ್ಯಾಂಗ್ಳೂರ್. ನವಶಕ್ತಿ ವೈಭವ ಇವತ್ತು ಕುದ್ರೋಳಿ ದೇವಸ್ಥಾನದಲ್ಲಿ ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಸಂಜೆಯ ವೇಳೆ 6 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆಯವರೆಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಅದು 9 ದಿವಸಗಳ ಕಾಲವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತದೆ. ಏನೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆ ಆಯಿತು ಮತ್ತೆ ಸಭಾ ಕಾರ್ಯಕ್ರಮದಲ್ಲಿ ಇವತ್ತು ಯಾರು ಉದ್ಘಾಟಿಸಿದರು ಅನ್ನುವಂಥದ್ದು ಎಲ್ಲವನ್ನು ನೋಡ್ಕೊಂಬರೋಣ. ಸತತವಾಗಿ 7 ವರ್ಷಗಳಿಂದ ಮಂಗಳೂರಿನ ದಸರಾ ಆಚರಣೆ ಅಂತ ಹೇಳಿದರೆ ಯಾವುದೇ ವಿಷಯದಲ್ಲಿ ಸರಿಸಾಟಿ ಇಲ್ಲದ ಅಥವಾ ಕಮ್ಮಿ ಇಲ್ಲದ ಮೈಸೂರು ದಸರಾದ ಅನುಭವ ಆಗ್ತದೆ. ಇಲ್ಲಿ ಮಂಗಳೂರಿಗೆ ಯಾರೇ ಬಂದರೂ ಸಹ ಅನುಭವ ಆಗ್ತದೆ. ಯಾಕಂತ ಹೇಳಿದ್ರೆ ಈಚೆಯಿಂದ ಇಲ್ಲಿ ನಮ್ಮ ಇನ್ಫೋಸಿಸ್ ಆ ಪ್ಲೇಸ್ನಿಂದ ಹಿಡಿದು ಡೆಕೋರೇಷನ್, ಈ ಕಡೆಯಿಂದ ಹೋದರೆ ಇಲ್ಲಿ ನವಬಾರ್ ಸರ್ಕಲ್ ಇರ್ಬೋದು ಅಥವಾ PVS ಬಿಲ್ಡಿಂಗ್ ಆ ಒಂದು ಸ್ಥಳ ಇರ್ಬೋದು. ಒಂದು ಅತ್ಯಂತ ಜಗಜ್ಜನಿತವಾದ ಒಂದು ವೈಭವೋಪೇತ ಒಂದು ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಈ 9 ದಿವಸಗಳ ಒಂದು ಉತ್ಸವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಂದು ವಿಷಯ, ಒಂದು ನವರಾತ್ರಿ ಸಂಭ್ರಮವನ್ನು ಇಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಹೇಳಿದರೆ ಅದಕ್ಕಿಂತ ಸಂತೋಷವಾಗುವ ಬೇರೆ ವಿಷಯ ಇಲ್ಲ. ಯಾವುದೇ ವಿಷಯಕ್ಕೆ ಹೇಳಬೇಕಿದ್ರೆ ಒಂದು ದೇವಿಯ ಸ್ತೋತ್ರ ಬರ್ತದೆ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವ ಕಾರ್ಯಾರ್ಥ ಸಾಧಿಕೆ ಚರಣಿ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ. ಎಲ್ಲ ಯಾವುದೇ ಕಾರ್ಯ ಆಗಬೇಕಿದ್ರೆ ಆ ದೇವಿಯ ಒಂದು ಅನುಗ್ರಹ ಬರಬೇಕು. ಇಲ್ಲಿಯ ಮಂಗಳೂರಿನ ಜನತೆ ಈ ಗೋಕರ್ಣನಾಥೇಶ್ವರ ದೇವರ ಸನ್ನಿಧಿಯಲ್ಲಿ ಇದನ್ನು ನಡೆಸಿಕೊಂಡು ಬರ್ತಾ ಇರುವ ರೀತಿ ನೋಡುವಾಗ ಇಲ್ಲಿಯ ಒಂದು ಐಕಮತ್ಯ, ಆ ಭಕ್ತಿ ಭಾವನೆ, ಒಂದು ಅದರ ಮೇಲೆ ಇಟ್ಟಿರುವಂಥ ಅಪಾರ ನಂಬಿಕೆ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ, ಜನರಿಗೂ ಒಳ್ಳೆಯದಾಗ್ತದೆ, ಇಲ್ಲಿ ಸೇರಿದ ಭಕ್ತಾಭಿಮಾನಿಗಳಿಗೂ ಒಳ್ಳೆಯದಾಗ್ತದೆ, ಮಂಗಳೂರಿನ ಎಲ್ಲ ಜನರಿಗೂ ಒಳ್ಳೆಯದಾಗ್ತದೆ, ಖಂಡಿತ ಆಗ್ತದೆ ಅಂತ ಹೇಳುವಂಥ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಬ್ಯಾಂಕಿನ ಸಂಪೂರ್ಣ ಸಹಕಾರದ ಈ ಒಂದು ಸಾಂಸ್ಕೃತಿಕ ನಮ್ಮ ಕಾರ್ಯಕ್ರಮ ಮುಂದಕ್ಕೂ ನಿಮ್ಮ ಸಹಾಯ ಸಹಕಾರವನ್ನು ನಾವು ಬಯಸ್ತಾ ಇದ್ದೀವಿ. ಆ ಗೋಕರ್ಣೇಶ್ವರ ನಮಗೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಶಾಂತಿಯನ್ನು ಅನುಗ್ರಹಿಸಲಿ ಅಂತ ಕ್ಷೇತ್ರದ ಪರವಾಗಿ ವಿನಂತಿಸಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ರಾಘವೇಂದ್ರ ಭಟ್ರವರಿಗೆ ಕ್ಷೇತ್ರದ ಪರವಾಗಿಯೂ ಹಾಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅವರಿಗೆ ಸಮರ್ಪಣೆ ಮಾಡ್ತೇನೆ. ಹಾಗೆ ಸನ್ಮಾನ್ಯ ಶ್ರೀ ದೇಶಪಾಂಡೆ ಅವರಿಗೆ ಕೂಡ ನಾನು ಸನ್ಮಾನ ಹೊಂದಿಸ್ತಾ ಇದ್ದೇನೆ. ಇಲ್ಲಿ ಈ ಕಾರ್ಯಕ್ರಮ ಈಗ ಮುಂದಕ್ಕೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಕರ್ನಾಟಕದ ಮೊದಲ ಫಾಸ್ಟೆಸ್ಟ್ ಮಹಿಳಾ ಕಲಾವಿದೆ. ಇವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕರ್ನಾಟಕ ಪದ್ಮಶ್ರೀ, ಸಿದ್ಧಶ್ರೀ, ಮಲ್ಲಿಕಾ ಮಹಿಳಾ ನಾಯಕಿ 2017, ಯುವ ಸಾಧಕಿ, ಕರ್ನಾಟಕ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿ ಹಾಗೂ ಸುಮಾರು 1600ಕ್ಕಿಂತಲೂ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದಿರುವಂತಹ ಶಬರಿ ವೈ ಗಾಣಿಗ ಇವರಿಂದ ಆರ್ಟ್ ಮ್ಯೂಸಿಕ್ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲೆಯ ರಾಜ್ಯದ ಹೆಸರಾಂತ ರಾಜೇಶ್ ಮೊಯ್ಲಿ ಮತ್ತು ಶರತ್ ಹಳೆಯಂಗಡಿ ಇವರಿಂದ ವಾದ್ಯ ಸಂಗೀತ ರಾಗಮಾಲಿಕ ಕಾರ್ಯಕ್ರಮಗಳು ಕೂಡ
ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆಯೇ ಇನ್ನೊಬ್ಬರು ಇಷ್ಟರವರೆಗೆ ಸೌದಿ ಅರೇಬಿಯಾದಲ್ಲಿದ್ದರು. ಈ ವರ್ಷ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ತಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿ ಮುಂದುವರಿಸಲಿಕ್ಕೋಸ್ಕರ ಕರ್ನಾಟಕಕ್ಕೆ ಬಂದು ನಮ್ಮ ಜಿಲ್ಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿರುವಂತಹ ಉದಯೋನ್ಮುಖ ಯುವ ಗಾಯಕಿ ಶ್ರೀಜಾ ಜನಾರ್ದನ್ ಇವರ ಗಾಯನ ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಒಳಗೊಂಡಿದೆ. ಎಲ್ಲ ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳು, ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ನಾವು ಕ್ಷೇತ್ರಾಡಳಿತ ಸಮಿತಿಯ ಪರವಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ.
ಕುದ್ರೋಳಿ ಕ್ಷೇತ್ರದಲ್ಲಿ ಕುದ್ರೋಳಿ ದೇವಾಲಯದಲ್ಲಿ ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತೋ ಹಾಗೆಯೇ ಶರತ್ ಹಳೆಂಗಡಿ ಕೂಡ ವಿಶೇಷ ಗಿಟಾರ್ ವಾದನದಲ್ಲೂ ಕೂಡ ಅವರು ಮಾಡಿರುವಂಥದ್ದು. ಅವರ ಸಂಗೀತ ಕಚೇರಿ ಹೇಗಿತ್ತು ಅನ್ನುವಂಥದ್ದು ಮತ್ತಷ್ಟು ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಶಕ್ತಿಯಲ್ಲಿ ಪುಟ್ಟ ವಿರಾಮ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, ಅಂಡ್ SCDCC ಬ್ಯಾಂಕ್ ಲಿಮಿಟೆಡ್, ಮ್ಯಾಂಗ್ಳೂರ್. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, ಅಂಡ್ SCDCC ಬ್ಯಾಂಕ್ ಲಿಮಿಟೆಡ್, ಮ್ಯಾಂಗ್ಳೂರ್. ವಿರಾಮದ ಬಳಿಕ ಮತ್ತೆ ನವಶಕ್ತಿ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಕುದ್ರೋಳಿಯಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಅದರಲ್ಲೂ ಸಂಗೀತದ ರಸದೌತಣ. ಇವತ್ತು ಶರತ್ ಹಳೆಂಗಡಿ ಅವರು ಗಿಟಾರ್ ವಾದನ ಹೇಗಿತ್ತು ಅನ್ನುವಂಥದ್ದು ನಾವು ನೋಡ್ಕೊಂಡು ಬರೋಣ.
ಸಂಗೀತ ಕಚೇರಿ ಹೇಗಿತ್ತು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಎಸ್, ಅದಕ್ಕಿಂತ ಮೊದಲು ನಾವು ಶಕ್ತಿ ವೈಭವದಲ್ಲಿ ಒಂದು ಪುಟ್ಟ ವಿರಾಮ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, ಅಂಡ್ SCDCC ಬ್ಯಾಂಕ್ ಲಿಮಿಟೆಡ್, ಮ್ಯಾಂಗ್ಳೂರ್. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, ಅಂಡ್ SCDCC ಬ್ಯಾಂಕ್ ಲಿಮಿಟೆಡ್, ಮ್ಯಾಂಗ್ಳೂರ್. ಪುಟ್ಟ ವಿರಾಮದ ಬಳಿಕ ನವಶಕ್ತಿ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಕುದ್ರೋಳಿ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆಯೇ ನವ ದರ್ಗೆಯರ ಪ್ರತಿಷ್ಠಾಪನೆ, ಅಲ್ಲಿರುವಂತಹ ಭಕ್ತಾದಿಗಳ ಹೇಗೆ ಇವತ್ತು ಸಂಗೀತದ ರಸದೌತಣವನ್ನು ಬಡಿಸಿದ ಹಳೆಂಗಡಿ ಶರತ್ ಅವರು ಇದ್ದಾರೆ. ಅವ್ರ ಗಿಟಾರ್ ವಾದನ ಹೇಗಿತ್ತು ಅನ್ನುವಂಥ ನೋಡ್ತಾ ಇದ್ದೀವಿ. ಮತ್ತಷ್ಟು ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣ.
ಇದಿಷ್ಟು ಈ ಹೊತ್ತಿನ ವಿಶೇಷ. ನವಶಕ್ತಿ ವೈಭವದಲ್ಲಿ ಕುದ್ರೋಳಿಯ ದಿನದ ಅಷ್ಟು ವಿಚಾರಗಳು, ಅಲ್ಲಿ ಆಗಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ದೈವಿಕ ಕಾರ್ಯಕ್ರಮ, ಹಾಗೆಯೇ ನವತುರ್ಕಿಯರ ಏನೆಲ್ಲ ಪೂಜಾ ವೈಖರಿ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ಪ್ರತಿದಿನವೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಸ್ಪಂದನ ವಾಹಿನಿ ಮಾಡ್ತಾ ಇದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, ಅಂಡ್ SCDCC ಬ್ಯಾಂಕ್ ಲಿಮಿಟೆಡ್, ಮ್ಯಾಂಗ್ಳೂರ್.